ದಕ್ಷಿಣ ಕನ್ನಡ ಜಿಲ್ಲಾ ಬೆಳ್ತಂಗಡಿ ತಾಲೂಕಿನ ಕಡಿದ್ಯಾವರ ಗ್ರಾಮದ ಹೊಸಬೆಟ್ಟು ಎಂಬಲ್ಲಿ ಪರಿಷ್ಠ ಪಂಗಡದೊಂದು 15 ಮನೆ, ಇತರದೊಂದು 6-7 ಮನೆ ಅಲ್ಲಿ ವಾಸ್ತವ್ಯದಲ್ಲಿದೆ. ಹಲವರು ಒಂದು 150 ವರ್ಷದಿಂದ ಅನಾದಿ ಕಾಲದಿಂದ ಅಲ್ಲಿ ಅವರಿಗೆ ರಸ್ತೆ ಇಲ್ಲ. ದೊಡ್ಡೊಂದು ಹೊಳೆ ಇದೆ, ಅದಕ್ಕೇನು ಇದು ಸೇತುವೆ ಏನು ಮಾಡಲಿಲ್ಲ. ಮತ್ತೆ ರಸ್ತೆ ವಿಷಯ ಅಂದರೆ ಶೋಚನೀಯ ವಿಷಯ. ಶಾಲೆ ಮಕ್ಕಳೆಲ್ಲ ಸಣ್ಣ ಮಕ್ಕಳಿದ್ದಾರೆ, ಅದಕ್ಕೆ ಅವರಿಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಶಾಲೆ ಟೈಮಲ್ಲಿ ಈಗ ಸಹ ಆ ನೀರು ಬಂದರೆ ಸೇತುವೆ ಮೇಲೆ ನೀರು ಎಷ್ಟು ಉಂಟಂತೇಳಿ ನೋಡಿದರೆ ಗೊತ್ತಾಗ್ತದೆ. ಸಣ್ಣ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಎಲ್ಲ ಇಲಾಖೆಯವರಿಗೆ ಎಲ್ಲ ಮನೆ ಕೊಟ್ಟಿದ್ದಾರೆ. ಬಹುಶಃ ಪೇಪರ್ ಸಹ ಒಂದು 15 ವರ್ಷ ಮುಂಚೆ ಅಲ್ಲ ಕೊಟ್ಟದ್ದು, ಹೌದು 15 ವರ್ಷ ಮುಂಚೆ ಕೊಟ್ಟಿದ್ದಾರೆ. ಅಥವಾ ಪೇಪರಲ್ಲಿ ಬಂದು ಯಾವುದೇ ವ್ಯಕ್ತಿಗಳು, ರಾಜ್ಯಕ್ಕೆ ಶಾಸಕರಾಗಲಿ ಯಾವುದೇ ಇಲಾಖೆಯವರು ಯಾವುದೇ ಬರಲಿ, ನಾವು ಮೊನ್ನೆ ತಾಲೂಕು ಪಂಚಾಯತಿ DC ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಕೊಟ್ಟಿದೆ. ನನಗೆ ಮನವಿ ಬಂದಿದೆ ಹೇಗೆ ಗೊತ್ತಂದ್ರೆ, ನಾವು ಪರಿಶೀಲನೆ ಮಾಡ್ತೇವೆ ಅಂತೇಳಿ ಒಂದು 2 ತಿಂಗಳಾಯಿತು, ಯಾರೂ ಬರಲಿಲ್ಲ. ಇವರು ಪಂಚಾಯತಿಗೆ ಸಹ ಕೊಟ್ಟರು. ಯಾರು ಜಿಲ್ಲಾ ಪಂಚಾಯತಿಯಿಂದ ಬಂದದ್ದು ಲೆಟರ್ ಬಂದದ್ದು, ಅದು ಪಂಚಾಯತಿಗೆ ಕೊಟ್ಟರು. ಅವರು ಸಹ ಅವ್ರ ಪಂಚಾಯತಿಗೆ ಹೋಗಿ ಕೇಳುವಾಗ ತಿಂಗಳು ಕೇಳ್ತಾರೆ. ಅವ್ರು ಕೇಳುವಾಗ ಏನು ಹೇಳ್ತಾರೆ ಗೊತ್ತಿಲ್ಲ, ನಾವು ಬರ್ತೇವೆ ಅಂತೇಳಿ. ಯಾವಾಗ ಬರ್ತಾರೆ? 156 ವರ್ಷದಿಂದ ಆಗದ ಕೆಲಸ ಇನ್ನೂ ಅವರನ್ನು ನೋಡಿ ಇಷ್ಟು ಒಂದು 16 ಮನೆ ಒಂದು ಪರಿಷ್ಠ ಪಂಗಡದ ಉಂಟಂತೇಳಿ, ಬಾಕಿ ಇತರ ಮನೆ ಅಂತೇಳಿ ಅವರ ಶೋಚನೀಯ ವಿಷಯ. ಯಾವುದೇ ರಾಜಕೀಯ ಆ ಟೈಮ್ಗೆ ಬರ್ತಾರೆ, ನಾವು ರಸ್ತೆ ಮಾಡಿ ಕೊಡ್ತೇವೆ ಈ ಸಲ ಖಂಡಿತವಾಗಿ. ಇಷ್ಟೆಲ್ಲ ಒಂದು 150 ವರ್ಷ ಬೇಕಾಂತೇಳಿ ನಾವು ಕೇಳ್ತಾ ಇದ್ದೇವೆ. ಬಹುಶಃ ನಾವು ಏನ್ ಮಾಡ್ತೇವೆ ಗೊತ್ತಂದ್ರೆ, ನಾವು DC ಅವರ ಹತ್ರ ಮನವರಿಗೆ ನಾನು ಮಾಡಿದ್ದೇನೆ, AC ಮೇಡಮ್ ಅವ್ರ ಹತ್ರ ಮಾಡ್ತೇನೆ. AC ಮೇಡಮ್ ಅಂತ ಹೇಳೋದು ಆಯ್ತು, ಇಮಿಡಿಯೇಟ್ಲಿ ನಾನು ಎನ್ಕ್ವೈರಿ ಮಾಡ್ತೇನೆ ಅಂತ. ಇಷ್ಟವರೆಗೆ ಎನ್ಕ್ವೈರಿ ಮಾಡೋದವರೆಲ್ಲ ನನಗೆ ನೋಟಿಸ್ ಬಂದ. ನಾನು 2-3 ಸಲ ಪದೇ ಅವರ ಸೋಮವಾರ ದಿವಸ ಹೋದೆ AC ಮೇಡಮ್ ಅಂತ. ಏನಾಯ್ತು ಮೇಡಮ್, ನೀವು ಬೆಳ್ತಂಗಡಿ ಹೋಗಿದ್ದೇನೆ, ಮಾತಾಡ್ತೇನೆ, ಸ್ವಲ್ಪ ಬಿಸಿ ಇದ್ದೇನೆ. ಈ ಬಡವರ ಕುಗ್ಗು ಯಾರಿಗೆ ಗೊತ್ತಾಗ್ತದೆ ಅಂತ ನಾನೊಂದು ಕೇಳ್ತಾ ಇರೋದು. ಈ ಒಂದು ವರಿಷ್ಠನ ಆಗಿ ನಾವು ಒಂದು ಏಪ್ರಿಲ್ ಅಲ್ಲಿ ನಾನು ಅಲ್ಲಿ ದೊಡ್ಡ ಮಟ್ಟದ್ದು ನಾನೊಂದು ಪ್ರತಿಭಟನೆ ಇಡ್ತೇನೆ. ಎಲ್ಲಿ ಬೆಳ್ತಂಗಡಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯತಿಯಲ್ಲಿ ನಾವು ಖಂಡಿತವಾಗಿ ನಾವು ಪ್ರತಿಭಟನೆ ಏಪ್ರಿಲ್ ಇದರಲ್ಲಿ. ಮತ್ತೆ ರಸ್ತೆ ವಿಷಯದಲ್ಲಿ ಒಂದು 2 ತಿಂಗಳಲ್ಲಿ ನಾನು ಅಲ್ಲಿ ರಸ್ತೆ ಮಾಡಿಕೊಡ್ತೇನೆ. ಸೇತುವೆ ಇದಕ್ಕೆ ಮಾಡೋದಿದ್ರೆ ಅವರು ಒಪ್ಪಿಗೆ ಕೊಡದಿದ್ದರೆ ಹಾಗೆ ನಾವು ದೊಡ್ಡ ಮಟ್ಟದ ಹಾವರಾತ್ರಿ ಸಹ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಕೂಗು ಇವರಿಗೆ ಮಾನ್ಯ ಶಾಸಕರಿಗೆ ಕೊಟ್ಟಾಯಿತು, ಹಾಲಿ ಶಾಸಕರಿಗೆ ಕೊಟ್ಟಾಯಿತು, ಇನ್ನು ಯಾರಿಗೆ ಕೊಡಬೇಕು? ಎಲ್ಲ ರಾಜಕೀಯದವರು ಮಾಡೋದು ಒಂದೇ, ಕಾಂಗ್ರೆಸ್ ಆಗಲಿ BJP ಅವರು ಮಾಡೋದು ಒಂದೇ, ಮಾಡ್ತೇವೆ ಅಂತೇಳಿ. ಇಷ್ಟು ಮನೆಯವರದ್ದು 15 ಮನೆಯವರದ್ದೊಂದು ಪರಿಷ್ಠ ಪಂಗಡ ಮತ್ತು ಇತರರು ಒಂದು 20-22 ಮನೆ ಅಂತೇಳಿ ಇವರು ವರ್ಷ ಕಟ್ಟಲೆ ಇವರು ಮನೆ ತೆರಿಗೆ ಕಟ್ತಾರೆ. ಎಲ್ಲರೂ ಮನೆ ತೆರಿಗೆ ಬಾಕಿ ಆದರೆ ಅವರು ಹೇಳ್ತಾರೆ, ಫೋನ್ ಮಾಡ್ತಾರೆ, ಇದು ಮಾಡ್ತಾರೆ. ಆದರೆ ಈ ಪರಿಸ್ಥಿತಿ, ಸಣ್ಣ ಮಕ್ಕಳ ಪರಿಸ್ಥಿತಿ ಏನಂತ ರೋಚನಿಕೆ ವಿಷಯ. ಅದಕ್ಕೆ ಬೇಕಾಗಿ ನಾವು ಖಂಡಿತವಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯವರು ಏಪ್ರಿಲ್ ಅಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಇಡ್ತೇವೆ. ಪ್ರತಿಭಟನೆ ಇಟ್ಟು ಅವ್ರು ಮಾಡೋದಿದ್ದು ನಾವು ಹಾವರಾತ್ರಿ ನಾವು ಪ್ರತಿಭಟನೆ ಮಾಡ್ತೇವೆ. ಇದಕ್ಕೆ ಯಾವುದೇ ವಿಷಯದಕ್ಕೂ ರಾಜಕೀಯದಲ್ಲಿ ಬಂದರೆ ನಾವು ಖಂಡಿತವಾಗಿ ಹೇಳ್ತೇವೆ. 150 ವರ್ಷದಿಂದ ಇವರಿಗೆ ಒಂದು ರಾಜಕೀಯ ಮಾಡಿ ಆದ್ರು ಅವ್ರೇನ್ ಹೇಳ್ತಾರೆ, ನಮ್ಗೆ ಬಜೆಟ್ ಇಲ್ಲ. ಈಗ ತಾಲೂಕು ಪಂಚಾಯತಿಯಲ್ಲಿ ಕೇಳುವಾಗ ನಾವು ಜಿಲ್ಲಾ ಪಂಚಾಯತಿ ಕೇಳ್ಬೇಕಂತೇಳಿ, ಜಿಲ್ಲಾ ಪಂಚಾಯತಿ ಅವರು ನನಗೆ ಲೆಟರ್ ಮಾಡಿದ್ರೆ ನಾವು ಪರಿಶೀಲನೆ ಮಾಡ್ತೇವೆ ಅಂತ. ಜಿಲ್ಲಾ ಪಂಚಾಯತಿಯಲ್ಲಿ ಮಾತಾಡುವಾಗ ನಮಗೆ ಬಜೆಟ್ ಇಲ್ಲ, ಇನ್ನು ಮಾಡ್ತೇವೆ. ಹಾಗಾದ್ರೆ 156 ವರ್ಷದಿಂದ ಈಗ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಈ ಬಡವರ ಕೂಗಿ ಯಾರು? ಬಡವರಂದ್ರೆ ಹಾಗೆ ಅವರನ್ನು ತಪ್ಪಿ ಬಿಡೋದು. ರಾಜಕೀಯದವರು ಎಲ್ಲರಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಪರಿಸ್ಥಿತಿ ನೋಡ್ಬೇಕು. ಮಳೆಗಾಲದಲ್ಲಿ ನೀರು ತುಂಬಿ ಅವರು ನಡೀಲಿಕ್ಕೆ ಆಗುದಿಲ್ಲ, ಶಾಲೆ ಮಕ್ಕಳು ಹೋಗುದಿಲ್ಲ. ಆ ಟೈಮ್ಗೆ ಮಳೆ ಬರುವಾಗ ಶಾಲೆ ಮಕ್ಕಳು ಹೋಗುದಿಲ್ಲ. ಪಾಪ ಇವರೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಅವರವರ ಉದ್ಯೋಗದಲ್ಲಿ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಅದು ಯಾರು ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗುವವರು ಯಾರು? ಶಿಕ್ಷಣ ಇಲಾಖೆ ಹೇಗೆ ಪಡೆಯುವುದಂತ. ಅದಕ್ಕೆ ನಾನು ಖಂಡಿತವಾಗಿ ಹೇಳಿದ್ದೇನೆ, ಏಪ್ರಿಲ್ ಅಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲಿ ಬೆಳ್ತಂಗಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯತಿ ಕಚೇರಿ ಅಲ್ಲಿ ಜಂಟಿಯಾಗಿರುವುದು, ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಆಶ್ವಾಸನೆ, ನಮಗೆ ಬೇಡಿಕೆ ಮಾತ್ರ ಕೊಡುವುದಲ್ಲ. 3 ತಿಂಗಳಲ್ಲಿ ಮಾಡ್ತೇವೆ, 5 ತಿಂಗಳಲ್ಲಿ ನಮಗೆ ಕ್ಲೀನ್ ಆಗಿ ಅವರು ಬರೆದು ಕೊಡಬೇಕು. ಇಂಥ ತಿಂಗಳಲ್ಲಿ ಮಾಡಿ ಕೊಡ್ತೇನೆ ಅಂತ ಒಂದು 2 ತಿಂಗಳು ಕಾಯ್ತೇನೆ, ಮತ್ತೆ ನಾವು ಕಾಯ್ದಿಲ್ಲ. ಆ 2 ತಿಂಗಳಲ್ಲಿ ಮಾಡಿ ಕೊಟ್ರೆ, ನನಗೆ ಲೆಟರ್ ನನಗೆ ಕೊಟ್ರೆ ಅವರು ನಾನು ಪ್ರತಿಭಟನೆ ಮಾಡಿದ್ದೇನೆ. ಇಲ್ಲಂದ್ರೆ ಹಾವರಾತ್ರಿ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದಕ್ಕೆ ಯಾವುದೇ ಐತರ ಘಟನೆ ಬಂದ್ರು ಎಲ್ಲ ಅಧಿಕಾರಿಗಳ ಹೊಣೆ ಇಲ್ಲದರೆ, ಮತ್ತೆ ರಾಜಕೀಯ ಹೊಣೆ ಇಲ್ಲದರೆ ಅವರಲ್ಲಿ ಪರಿಷ್ಠ ಪಂಗಡವರು ಮತ್ತು ಇತರರ ಮನೆಯವರಲ್ಲ. ಅಂತ ಶೋಚನೀಯ ವಿಷಯ ಅವರು ಕಡಿದಾರಂದ್ರೆ ಎಷ್ಟು ಕಿಲೋಮೀಟರ್ ಆಗ್ತದೆ ಗೊತ್ತುಂಟ? ಎಲ್ಲಿಂದ ಎಲ್ಲಿವರೆಗೆ
ಕೊಲ್ಲಾಡ್ರಿಂದ ಪಂಚಾಯತ್ ಯಾವ ಹೌದು, ಇವರ ಮನೆಯ ಹೆಸರು ಹೊಸಬೆಟ್ಟು ಅಂತೆ. ಆದ್ರೆ ಇಂಥ ಸ್ಥಿತಿಯಲ್ಲಿ ಇರುವಾಗ ಯಾವುದೇ ಒಂದು ಅಧಿಕಾರಿ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಒಂದು ಬೇಸರದ ವಿಷಯ. ಇಷ್ಟು ವರ್ಷದಲ್ಲಿ ಇದು ಕಾಯ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ಏನಿಲ್ಲ, ಇವರು ನಾವು ಪ್ರತಿಭಟನೆ ಮಾಡುವಾಗ ನಮಗೆ ಏನಾದ್ರು ಆಶ್ವಾಸನೆ ಬೇಡ, ನಮಗೆ ಲಿಖಿತವಾಗಿ ಭರವಸೆ ಕೊಡಬೇಕು. ಭರವಸೆ ಕೊಡೋದ್ರೆ ಅಲ್ಲಿ ನಾವು ಬೀಗ ಜರುಗಲಿಕ್ಕೂ ಸಿದ್ಧರಿದ್ದೇವೆ. ಅದು ಯಾವುದೇ ಹಿತಗಳನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಬಡವರ ಮಾತ್ರ 2020ರಲ್ಲಿ ಅವರಲ್ಲಿ ಸೇತುವೆ ಮಾಡಿ ಕೊಡಬೇಕು, ರಸ್ತೆ ಮಾಡಿ ಕೊಡಬೇಕು. ಇಲ್ಲದ್ರೆ ನಾವು ಖಂಡಿತ ಬೆಟ್ಟತತ್ವ ರಕ್ಷಣೆ ವೇದಿಕೆ ಖಂಡಿತ ಇದಕ್ಕೆ ನಾವು ಬಿಡುವುದಿಲ್ಲ. ಅದೀಗ ಹೈವೇಯಿಂದ ಸಮುದ್ರದೊಳಗೆ ದುಡುಪೇರೋಡ ಹೌದು, ನಕ್ಸಲ್ ಪೀಡಿತ ಪ್ರದೇಶ ಎಷ್ಟು ಜನ ನೋಡಿ ಅಲ್ಲಿ ಪೇಷಂಟ್ ಅವರು ಎತ್ತುಕೊಂಡು ಪರಿಸ್ಥಿತಿ ಅಂತ ಹೇಳಿ ಶೋಚನೀಯ ವಿಷಯ ಆಗ್ತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ರಾತ್ರಿ ಎಲ್ಲ ಅಹಿತಕರ ಘಟನೆ ಇದ್ರೆ ನೋಡಿ, ಪ್ರಾಯಸ್ಥರಿದ್ದಾರೆ, ಅವರಿಗೆ ಎಲ್ಲಿ ಒತ್ತುಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಎತ್ತು ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿಂದ ಲೆಫ್ಟ್ ಮುಂಡಾಜೆ ರಸ್ತೆಗೆ ಹೋಗ್ಬೇಕು. ಹಾಗೆ ಅದು ಯಾಕೆ ಸಾಧಾರಣ ಮೂಡಿಗೆರೆ ರಸ್ತೆ ಆಗ್ತದೆ ಅಂತಲ್ಲ, ಕೊಲ್ಲಿ ಎಲ್ಲ ಈಗ ಇಲ್ಲ, ಮೊದಲಿತ್ತು. ಅದೇ ಅಂತ ಸೂಚನೆ ಆಗ ಇರುವಾಗ ಅಲ್ಲಿಗೆ ಫುಲ್ ಇದು ಬರ್ತಾ ಇತ್ತು ಅನುದಾನ ಪಂಚಾಯತ್, ನಿಮ್ಗೆ ಬರ್ಲಿಲ್ಲ. ಅಲ್ಲ, ಇವರು ಪದೇ ಪದೇ ನೋಡಿ ಗ್ರಾಮ ಸಭೆಗೆ ಹೋಗ್ತಿದ್ದಾರೆ, ಪಂಚಾಯತ್ ಗ್ರಾಮ ಸಭೆಗೆ ಹೋಗ್ತಾರೆ, ತಾಲೂಕು ಆಫೀಸ್ಗೆ ಹೋಗ್ತಾರೆ. ಮೊನ್ನೆಲ್ಲ ಇವರು ಬಂದಿದ್ರು. ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ್ದೇನೆ, ಸಮಾಜದಲ್ಲಿನ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ, ತಾಲೂಕು ಪಂಚಾಯತ್ ಇವು ಅವ್ರ ಹತ್ರ ಮಾತಾಡಿದ್ದೇನೆ, DC ಅವರ ಹತ್ರ, AC ಅವರ ಹತ್ರ ಮಾತಾಡಿದ್ದೇನೆ. ಖಾಲಿ ಮಾತಾಡು ಬಾಯಲ್ಲಿ ಭರವಸೆ ಕೊಡೋದಲ್ಲದೆ ಯಾವುದೇ ಕೆಲಸ ಮಾಡೋದಿಲ್ಲ. ನೋಡಿ, ಇದು 16/12 ಕೊಟ್ಟಿದ್ದೇನೆ, 2025 16/12. ಇದು ಮೇ ಬಿ ಒಂದು 3 ತಿಂಗಳು ಆಗ್ಲಿಕ್ಕೆ ಆಯ್ತು. ಅದನ್ನು ನೋಡಿ, ಇಷ್ಟರೊಳಗೆ ಒಂದು ಯಾವುದೇ ರಾಜ್ಯಕ್ಕೆ ಅವರಿಗೂ MLA ಶಾಸಕರಿಗೂ ಕೊಟ್ಟಾಗಿದೆ, ಅವರಿಗೆ ಕೊಟ್ಟಾಗಿ ಏನು ಪ್ರಯೋಜನ? ಇಷ್ಟು ವರ್ಷದಿಂದ 150 ವರ್ಷದಿಂದ ಬಿಜೆಪಿಯಲ್ಲಿ ಆಡಳಿತ ಬಂದಿದೆ, ಕಾಂಗ್ರೆಸ್ ಆಡಳಿತ ಬಂದಿದೆ. ಯಾವುದು ಆಡಳಿತ ಬಂದರೂ ಬಡವರ ಕೂಗು ಯಾರಿಗೂ ಗೊತ್ತಾಗುವುದಿಲ್ಲ. ಅಂತ ಶೋಚನೀಯ ವಿಷಯವಿತ್ತು. ಆದ್ರೆ ಏನಂತೇಳಿ ಮಾಡುವುದು, ಇವರ ಮನೆಯನ್ನು ಬೀಳ್ಲಿಕ್ಕೆ ಆಗಿದೆ, ಎಂತಲೂ ಒತ್ತುಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಏನಂತೇಳಿ ಸರ್ಕಾರ ಬೊಬ್ಬೆಯಿದ್ದಾರೆ. ಪರಿಸ್ಥಿತಿ ಪರೀಕ್ಷಾ ಪಂಗಡಕ್ಕೆ ಸಮಾಜದಲ್ಲಿ ನಾವು ಎಷ್ಟು ಬೇಕಾದ್ರೂ ಅನುದಾನ ಕೊಡ್ತೇವೆ ಅಂತೇಳಿ, ಅನುದಾನ ಕೊಡ್ತೇವೆ ಅಂತೇಳಿ ಯಾರೊಂದು ಕೆಲಸ ಮಾಡುದಿಲ್ಲ. ಇದಕ್ಕೆ ನಾವು ಖಂಡಿತವಾಗಿ ನಾವು ಏಪ್ರಿಲ್ ಅಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆಗೆ ಏನಾದರೂ ಅಹಿತಕರ ನಡೆದರೆ ಇಲಾಖೆಯ ಅಧಿಕಾರಿಗಳೇ ಶಾಸಕರೇ ಭಾಗಿಯ. ಎಷ್ಟು ದೂರದ ಉದ್ದದ ರಸ್ತೆ ಆಗಬೇಕು? ಎಲ್ಲಿದ್ದಾರೆ? ಅಲ್ಲಿಯ ಮೈನ್ ಹೈವೇಯಿಂದ 205 ಮೀಟರ್ ಉಂಟಲ್ಲ, 205. ಕೊಲ್ಲಾಡು ಅಂದ್ರೆ ಅದು ಮುಖ್ಯ ರಸ್ತೆ ಯಾವ್ದು? ಅಲ್ಲ, ಕೊಲ್ಲಾಡು ಅಂದ್ರೆ ಈ ಪರಿಷ್ಠ ಪಂಗಡ ಪತೀಸರ ಮನೆ ಇರುವುದು. ಈಗ ಸೋಮಂತರ ಮೇಲೆ ಒಳಗೆ ಹೋಗ್ತಾರ ಅವರು, ಅಲ್ಲಿಂದ ಕರ್ನಾಟಕ ಏರಿಯಾ ಅದು ಕೊಲ್ಲಾಡು. ಅಲ್ಲ, ಈಗ ಈ ರೋಡ್ ಎಷ್ಟು ಕಿಲೋಮೀಟರ್ ಉಂಟು? ಈ ರೋಡ್ ಎಷ್ಟು ಕಿಲೋಮೀಟರ್ ಉಂಟು ಅಂತ ಈಗ ಸರಿಯಾಗಿ ಕೊಲ್ಲಾಡಿಂದ ಹೊಸಬೆಟ್ಟಿಗೆ ಮಿಡ್ಲಲ್ಲಿ ನದಿ ಬರುತ್ತೆ. ಅಲ್ಲಿ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಅವರು ಅಲ್ಲಿ ದಾರಿ ಬಿಡುವುದಿಲ್ಲ, ಅದೊಂದು ಪ್ರಾಬ್ಲಮ್. ಆ ಗ್ರಾಮದಲ್ಲಿ ಕಡಿರುದ್ಯಾರವರ ಗ್ರಾಮ ಪಂಚಾಯತ್ ಮೆಂಬರ್ ಅವರೇ ಬಿಡುವುದಿಲ್ಲ, ನಾವು ರಸ್ತೆ ಬಿಡುವುದಿಲ್ಲ ಅಂತ. ಈಗ ಕಾಲದಲ್ಲಿ ಮಳೆಗಾಲಕ್ಕಂತೂ ಆ ನೀರು ತುಂಬಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ್ದು ಹೊಳೆ? ಅಲ್ಲಿ ಸರ್ ಒಂದು ಸಣ್ಣ ಮಳೆ ಬಂದ್ರೆ ತುಂಬಾ ನೀರು ಬರ್ತದೆ. ಈಗ ಅಷ್ಟು ನೀರು ಉಂಟು. ನಾನು ಖುದ್ದಾಗಿ ಹೋಗಿದ್ದೇನೆ. ನಾನು ಆ 16 ಮನೆಯಲ್ಲ, ನಾನು ಪರಿಸ್ಥಿತಿ ನೋಡುವಾಗ ಅದು ಶೋಚನೀಯ ವಿಷಯ. ಎಲ್ಲ ಇದೆ ಅಲ್ಲ, ಅಪ್ಪ ಗುಡ್ಡ ಇಲ್ಲ, ಸಮತಟ್ಟು ಇವರ ಪ್ಲೇಸ್ ಎಲ್ಲ ಸಮತಟ್ಟು, ಆದರೆ ಇಲ್ಲ
ಯಾವುದೇ ರಸ್ತೆ ಇಲ್ಲ, ಯಾವುದೇ ಸೇತುವೆ ದಾಟಲಿಕ್ಕೆ ಆಗುದಿಲ್ಲ. ಆದರೆ ನೋಡಿ, ಇದಕ್ಕೆ ನಾನು ಹೇಳ್ತಿರೋದು ಯಾಕೆ ಗೊತ್ತುಂಟಾ, ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಇದಕ್ಕೇನು ಮಾಡಿದ್ದಾರೆ ಮಾತ್ರ ರಾಜ್ಯಕ್ಕೆ ಸ್ವಲ್ಪ ಹೋಗ್ಬೇಡಿದ್ದಾರೆ. ಮೊನ್ನೆ ನಾವು ಇಲ್ಲಿ ಮುಂಡೂರು ಕಲ್ಲಮ್ಮದ್ದು ಇದು ಮಾಡಿದ್ದೇವೆ. ಇವತ್ತು ತಹಸೀಲ್ದಾರ್ ನನಗೆ ಫೋನ್ ಮಾಡಿದ್ರು. ನಾವು ಅದರ ಬಗ್ಗೆ ನೀವು 30 ತಾರೀಕಿನೊಳಗಡೆ ಆಗಾಯ್ತು ಪ್ರತಿಭಟನೆ ಮಾಡಿ. ಹೌದು ಅಲ್ಲ ಸರ್, ಪ್ರತಿಭಟನೆ ಮಾತಿ ಆಗ್ಲಿಲ್ಲ ಸರ್. 30 ತಾರೀಕು ಆಗಲಿ 25 ತಾರೀಕು ಮಾರ್ಚ್ 30. ಹೌದು, ಮತ್ತೆ ಅದಕ್ಕೆ ನಾನು ಹೇಳಿದ್ದು ಗೊತ್ತಾಗ ಆಯ್ತಾ. ನೋಡಿ, ತಹಸೀಲ್ದಾರ್ ವಿಸಿಟ್ ಕೊಡ್ತಾನೆ. ಇವತ್ತು ನನಗೆ ಫೋನ್ ಮಾಡಿದ್ರು, ನನಗೆ ಪ್ರೆಸ್ ಮೀಟಿಂಗ್ ಉಂಟು ಬೆಳ್ತಂಗಡಿ ಹೊರಟು, ನನಗೆ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ಎಷ್ಟೊತ್ತಿಗೆ ಇನ್ನು ಪ್ರೆಸ್ ಮೀಟಿಂಗ್ ಅಂತ ಅವ್ರಿಗೆ ಫೋನ್ ಮಾಡ್ತೇವೆ, ಏನಂತೀವಿ ಬರ್ತಾರೆ ಇಲ್ಲ ಅಂತೇಳಿ. ಅದಕ್ಕೆ ಸಹ ನಾವು ಅಷ್ಟೇ, ನಾವು ಏನು ಇದು ಮಾಡ್ತಿಲ್ಲ. ಆ 30ನೇ ನಾವು ಪ್ರತಿಭಟನೆ ಮಾಡ್ತೇವೆ. ಮಾರ್ಚ್ ಲಾಸ್ಟ್ 31 ಏಪ್ರಿಲ್ 1 ನಾನು ರಸ್ತೆ ಮಾಡಿ ತಹಸೀಲ್ದಾರ್ ಹೇಳಿದ್ದಾರೆ ನಾನು ಬರ್ತೇನೆ ಅಂತ ಹೇಳಿ ವಿಸಿಟ್ ಕೊಡ್ತೇವೆ. ಸಮಾಜದಲ್ಲಿ ಮೇಡಮ್ ಮತ್ತು ತಹಸೀಲ್ದಾರ್ ನನಗೆ ಫೋನ್ ಮಾಡಿದ್ರು, ನಾವು ಇವತ್ತು ಹೋಗುವ ಅಂತ. ನನಗೆ ಆ ಟೈಮ್ಗೆ ನನಗೆ ಇಲ್ಲಿ ಪ್ರೆಸ್ ಮೀಟಿಂಗ್ ಇತ್ತು, ನನಗೆ ಆಗುದಿಲ್ಲ ಅಂತ. ನೀವು ಒಂದು ದಿವಸ ಮುಂಚೆ ಹೊರಬೇಕು, ಮತ್ತೆ ಅಲ್ಲಿ ಕೂಲಿ ಕೆಲಸದಾಗಿರುವರು. ನೀವು ಹೇಳಿದಾಗ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಸರ್. ನೀವೆಂತ ಹೇಳಿದ್ರು ಮೊನ್ನೆ ಹೇಳಿದ್ರು ಸರ್, SSC ಮೀಟಿಂಗ್ ಅಲ್ಲಿ ಹೇಳಿದ್ರು ಸೋಮವಾರ ದಿವಸ ಖಂಡಿತ ನೀವು ಬನ್ನಿ, ಸೋಮವಾರ ದಿವಸ ಹೋಗುವ ಅಂತ. ಸೋಮವಾರ ದಿವಸ ನಾನು ಹೋಗುವಾಗ ತಹಸೀಲ್ದಾರ್ ಅಲ್ಲಿ ಇಲ್ಲ, ಫೋನ್ ತೆಗುದಿಲ್ಲ, ಮತ್ತೆ ಅವರ ಪರ್ಸನಲ್ ನಂಬರ್ ನನಗೆ ಗೊತ್ತಿಲ್ಲ. ಅದು ಏನಂತ ಹೇಳ್ಬೇಕು ಅಂತೆಲ್ಲ ಅವರಿಗೆ. ಯಾವುದೇ ಅಧಿಕಾರಿ ವರ್ಗದವರಿಗೆ ಇಷ್ಟು ಅವರ ನಮ್ಮ ಯಾವ್ದು ಎಂದು ತೆರಿಗೆ ಕಟ್ಟಿದ ದುಡ್ಡನ್ನು ಇವರು ಕೂತ್ಕೊಂಡು ಸಂಬಳದಾಗಿ ತಗೊಳ್ತಾರೆ. ಆದ್ರೂ ಒಂದು ಬಡವರ ಕೂಗಿ ಯಾರಿಗೂ ಗೊತ್ತಾಗುವುದಿಲ್ಲ. ಈ ಹೈತಕರ ಘಟನೆ ಆಗುವುದಿಲ್ಲ. ಕಂದಾಯ ಇಲಾಖೆ ಮತ್ತು ರಾಜಕೀಯದಿಂದಲೇ ಹೈತಕರ ಘಟನೆ ಎಲ್ಲಿ ಬೇಕಾದ್ರೂ ನೋಡಿ, ಎಲ್ಲಿ ಯಾವ ಊರಲ್ಲಿ ನೋಡಿ. ನಾನು ರಸ್ತೆ ಮಾಡಿದ್ದೇನೆ, ಎಷ್ಟೋ ಮಾಡಿದ್ದೇನೆ. ಅದು ಆದ್ರೂ ಕೇಸ್ ಎಷ್ಟು ನನ್ನ ಹತ್ರ ಉಂಟು, ಅದೆಲ್ಲ ಕೇಸ್ ಮಾಡ್ತಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಈ ಇವರಲ್ಲಿ ಇದು ಮಾಡಿದ್ರೆ, ಬೆಳ್ತಂಗಡಿ ತಾಲೂಕಲ್ಲಿ ಮಾಡಿದ್ರು ಕೇಸ್ ಮಾಡ್ತಾರೆ, ಇದು ಆ ಮುಂಡೂರಲ್ಲಿ ಮಾಡಿದ್ರು ಕೇಸ್ ಮಾಡ್ತಾರೆ. ಕೇಸ್ ಎಲ್ಲ ಆಲ್ರೆಡಿ ಫಿಕ್ಸ್ ಆಗ್ತದೆ ಅವರಿಗೆ. ಯಾಕೆ ಗೊತ್ತು? ನಾಗಂದ್ರೆ ಯಾರು ಮನೆ ಗೊತ್ತಿಲ್ಲ, ಕಂದಾಯ ಇಲಾಖೆ ಮತ್ತು ರಾಜಕೀಯ ಇಲಾಖೆ ಮಾತ್ರ. ಅಲ್ಲ ಇದು ಪ್ರೈವೇಟ್ ಬೇಡ ಏನು ಅಲ್ಲ ಸರ್. ಇದು ಯಾಕೆ ಗೊತ್ತು? ಮೊಕ್ಕಲು ಮಸೂದೆಯಲ್ಲಿ ಸಿಕ್ಕಿದ ಜಾಗ ಇವರಿಗೆ ಗೊತ್ತಾಯ್ತಾ? ಆ ಜಾಗೆಯಲ್ಲಿ ಇವರಿಗೆ ಗೊತ್ತಿಲ್ಲ. ಅಲ್ಲಿ ಇವರು ಜಾಗ ಹೋಗುವಲ್ಲಿ ರಸ್ತೆ ಮಾಡಿದ್ದಾರೆ. ಅಲ್ಲಿ ಯಾಕಂದ್ರೆ ಪಂಚಾಯತ್ ಮೆಂಬರ್ ಅವರದ್ದು ತಲೆ ಬಿಡುವುದಿಲ್ಲ, ಕಾಲದಾರ ಹೇಳಿದ್ರು. ಅದು ಸಹ ಇವರು ನೋಡಿ 2017ರಲ್ಲಿ ಇವತ್ತು ನಾನು ಕಾಪಿ ತೆಗೆದಲ್ಲಿ ಇವರಿಗೆ ಯಾಕೆ ಗೊತ್ತಾ, ಜಡ್ಜ್ಮೆಂಟ್ ಆದ ಕಾಪಿ ಸಿಕ್ಕಿದೆ. ಅದರಲ್ಲಿ ನೀರು ದಾರಿ ಹಕ್ಕು ಬೇಕು ಅಂತೇಳಿ ಉಂಟು, ಮತ್ತೆ ಕುಂಕಿ ಹಕ್ಕು ಬೇಕು ಅಂತೇಳಿ ಉಂಟು. ಆದರೂ ಉಂಟಲ್ಲ, ಅದನ್ನು ನಾನು ಮನವರಿಕೆ ನಾನು DC ಮಾಡಿದ್ದೇನೆ, AC ಮೇಡಮ್ ಎಲ್ಲದಕ್ಕೂ ಕಾಪಿ ಇಟ್ಟಿದೆ. ಆದ್ರೂ ಯಾರು ಇಷ್ಟವರೆಗೆ ಯಾರು ಬಂದ ಒಕ್ಕಲು ಮೊದಲ ಭೂ ಒಕ್ಕಲು ಅಂದ್ರೆ ಹೇಗೆ ಊರನ್ನ ಒಡೆ ಅಂತ ನೋಡ್ತಾರೆ. ಯಾರ ಜಾಗ ಯಾರಿಗೆ ಬಡವರಿಗೆ ಸಿಕ್ಕಿದೆ, ಆ ಬಡವರಿಗೆ ಸಿಕ್ಕಿದಾದ್ರೂ ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರೆ ಶೋಚನೀಯ ವಿಷಯ ಇದೆ. ಅಂತ ವಿಷಯದಲ್ಲಿ ರಾಜಕೀಯ ಮಾಡುದಂತೆ ನೋಡಿ. ಇಂಥ ಇದರಲ್ಲಿ ಇನ್ನು ನೋಡಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಓಟ್ ಎಲ್ಲಿನ ಗ್ರಾಮದಲ್ಲಿ ನಾನು ಮಾಡಿದ್ದೇನೆ ಅಲ್ಲಿ ಓಟ್ ಖಂಡಿತ ನಾನು ಮಾಡ್ತೇನೆ. ನಾನು ರಾಜಕೀಯ ಇದು ಮಾಡುದಿಲ್ಲ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಸಂಘಟನೆ ಮುಖಂಡರು ಹೋಗಿ ಅಲ್ಲಿ ನಾವು ಬ್ಯಾನರ್ ಹಾಕ್ತೇವೆ, ಖಂಡಿತವಾಗಿ ನೋಟಾಬೇನೆ ಹಾಕ್ತೇವೆ ನಾವು ಖಂಡಿತವಾಗಿ. ಇಷ್ಟು ಬಡವರ ಕೂಗಿ ಏನಂತ ಹೇಳಿ ಕೇಳ್ಬೇಕು ಅಂತ ಹೇಳಿ ನಾವು ನೋಡಿ ಅಲ್ಲಿ ನೀವು 7 ಗಂಟೆಗೆ ಹೊರಟಿದ್ದಾರೆ, ನಡ್ಕೊಂಡು ಎಷ್ಟು ಬರ್ಲಿಕ್ಕೆ ಉಂಟು, ಅಲ್ಲಿಂದ ಇಲ್ಲಿಗೆ ಬರುವಾಗ ಇಷ್ಟು ಗೊತ್ತಾಗಿದೆ. ಆದ್ರೆ ಇಂಥ ಪರಿಸ್ಥಿತಿ ನೋಡಿ, ನಡ್ಕೊಂಡು ಹೋಗುವ ಪರಿಸ್ಥಿತಿ ಮಳೆಗಾಲದಲ್ಲಿ ಅಂತೂ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಂಥ ಶೋಚನೀಯ ವಿಷಯವನ್ನು ಇವರಿಗೆ ಕಾಣುವುದಿಲ್ಲ ಅಂತ ನೋಡುದು. ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟದ್ದು ಇವರು ಹೋಗಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನಾವು ಬರ್ತೇವೆ ಅಂತ. ಅದಕ್ಕೆ ಮತ್ತೆ ಗ್ರಾಮ ಸಭೆ ಇತ್ತು, ಅಲ್ಲಿಂದ ಹೋಗಿ ಮಾತಾಡಿದ್ರು ಬರ್ತೇನೆ ಅಂತ ಅಷ್ಟೇ, ಒಂದೇ ಮಾತು ಬರ್ತೇನೆ ಅಂತೇಳಿ. ಅದಕ್ಕೆ ಯಾವ ಉತ್ತರ ಕೊಡ್ಬೇಕು? ಅದಕ್ಕೆ ನಾವು ಹೇಳುದು, ಈ ಇಷ್ಟೆಲ್ಲ ಗಲಾಟೆ ಆಗಲಿಕ್ಕೆ ಕಾರಣ ಇವರೇ ಕಾರಣ. ಕಂದಾಯ ಇಲಾಖೆ ಬೇಜವಾಬ್ದಾರಿ, ಸಮಾಜ ನಿರ್ಣಯಕ್ಕೆ ಎಲ್ಲ ಮಾತಾಡೋದು ಬೇಡಿದ್ದಾರೆ. ನಮ್ಮಲ್ಲಿ ಆ ಬೇಕಾದಷ್ಟು ನಮ್ಮಲ್ಲಿ ಫಂಡ್ ಉಂಟು, ನಾವು ಮಾಡ್ತೇವೆ. ಆದ್ರೆ 150 ವರ್ಷ ಬೇಕಾಗಬೇಕು. ಇಲ್ಲ ನೋಡಿ, ಹೇಗೆ ಗೊತ್ತುಂಟು, 76 ನಲ್ಲಿ ಒಕ್ಕಲ ಮೊತ್ತದಲ್ಲಿ ಸಿಕ್ಕಿದ್ರು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು. ಆ ಟೈಮಿಂದ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲ, ಅದರ ಬೇಡ, 150 ವರ್ಷ ಬೇಡ. ಅದು ಯಾಕೆ ಗೊತ್ತಿಲ್ಲ, ಇಂಥ ಪ್ರಾಯದವರು ನನ್ನ ತಂದೆ ಇರೋದಿಲ್ಲ, ಅವರ ಅಜ್ಜತಿ ಇರೋದಿಲ್ಲ, ಹಾಗೆ ಹೇಳ್ತಾರೆ. ಆಗ ನಮಗೆ ಟೋಟಲ್ ಏನಂತ ಹೇಳಿ ಗೊತ್ತಿಲ್ಲ. ಇವರಿಗೆ ಎಷ್ಟು ಏಜ್ ಐತಿ, ಹಿರಿಯರು ಪ್ರಾಯ 66 ನೋಡಿ. ಅವರ ತಂದೆ ಕಾಲಿಂದ ಅವರ ತಾತನವರಲ್ಲಿ ಇದ್ದರು. ಅವರನ್ನ ಮನೆಯಲ್ಲ ನೋಡ್ಬೇಕಿದ್ರು. ಒಂದು ಒಂದು ಕಲ್ಲು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬರೀ ಅವರ ಕೃಷಿ ನೋಡ್ಬೇಕು. ಒಂದು ಬೋರು ಗಾಡಿ ಹೋಗುವುದಿಲ್ಲ, ಎಲ್ಲ ಹೊತ್ತಿ ಹೋಗ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಹಸಿರಾಗಿ ಎಲ್ಲ ಒಣಗಿ ಹೋಗ್ತದೆ. ಅಲ್ಲಿ ಇಂಥ ಪರಿಸ್ಥಿತಿ ಇಷ್ಟು ಮಳೆಯವರು ಎಲ್ಲ ಊರೊಳಗೆ ಒಡೆಯಂತಿಲ್ಲ ಅವರಿಗೆ ಸಿಕ್ಕಿ
ಇದ್ದವರು ನೋಡಿ ಯಾವ ಕಾರಣಕ್ಕೆ ಬೇಕಾಗಿದ್ದು ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಾಗಿ. ಇಲೆಕ್ಷನ್ ಆಗುವ ನೀವು ರಾತ್ರಿ 10 ಗಂಟೆಗೆ ಬೇಕಾದ್ರೆ ಬರ್ತಾರೆ ಅವರು, ಅವರ ಮನೆಗಳಿಗೆ ನಡ್ಕೊಂಡು ಬರ್ತಾರೆ. ಇಲೆಕ್ಷನ್ ಕಲ್ತಂದ್ರೆ ಆಯ್ತು 3 ತಿಂಗಳಲ್ಲಿ ನಾನು ವ್ಯವಸ್ಥೆ ಮಾಡ್ತೇನೆ. ಎಲ್ಲ ರಾಜಕೀಯವರು ಮಾಡಿರ್ತೀವಿ, ಎಲ್ಲ ರಾಜಕೀಯಗಳು ಗೊತ್ತು. ಎಲ್ಲ ನೀವು ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಡ್ಲಿಲ್ವಮ್ಮ? ಸರ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ DC ನನಗೆ ಲೆಟರ್ ಆದೇಶ ಬಂದದ್ದು ನಾನು ಹೇಳಿದೆ. ಅದೇಗೋಸ್ಕರ ನಾನು ಯಾಕೆ ಬರ್ತಿದ್ದೆ ಅದೇ ನಾವು ಪರಿಶೀಲನೆ ಮಾಡಿ ನೋಡ್ತೇವೆ, ಕೆಲಸ ಮಾಡಿ ಕೊಡ್ತೇವೆ ಅಂತಿಲ್ಲ. ಪರಿಶೀಲನೆ ಜಾಸ್ತಿ. ಯಾವ ಪರಿಶೀಲನೆ ಮಾಡುದು? ಎಷ್ಟು 2026 ಇಲ್ಲ, ಇನ್ನೇ ಏನಾಗ್ಬೇಕು ಸರ್? 2056 ಆಗ್ಬೇಕು, ಏನಾಗ್ಬೇಕು? ಯಾವ ಇಲಾಖೆಯವರು ಜಾಸ್ತಿ. ನಾವು ನೋಡಿ ಬೆಳಗ್ಗೆ ನಾವು ಸೋಮವಾರ DC ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಕಾಯ್ಬೇಕು. ಅವರು ಬಂದ ಮೇಲೆ ಅವರಿಗೆ ನಾವು ಡೈರೆಕ್ಟ್ ಆಗಿ ಹೋಗಿ ಕೊಡ್ತೇವೆ, ಅವ್ರ ಹತ್ರ ಮಾತಾಡ್ತೇವೆ, ಮಾಡ್ತೇವೆ. ಒಂದು ಸಿಗ್ನೇಚರ್ ಹತ್ರ ಕಳಿಸ್ತಾರೆ, ಅಲ್ಲಿ ಹೋಗಿ ಟಪಾಲಲ್ಲಿ ಕೊಡಿ ಅಲ್ಲ, ಟಪಾಲಲ್ಲಿ ನಾವು ಸೀಲ್ ಹಾಕಿ ಕೊಡುದು ಅಷ್ಟೇ. ಹಾಗೆಲ್ಲ ಈಗ ಗ್ರಾಮ ಸಭೆಯಲ್ಲಿ ಕೊಟ್ಟಾಗ್ತದೆ ಅಂದ್ರೆ ಇದಕ್ಕೆ ಮಾಡುವಾಗಿಲ್ಲ ಅಂತ ಉಂಟಾ? ಉಂಟು ಸರ್, ಅಲ್ಲ ಕಾನೂನು ಎಲ್ಲ ಉಂಟು ಸರ್. ಕಾನೂನು ಇದ್ರೆ ಯಾರು ಮಾಡುವುದಿಲ್ಲ ಯಾಕೆ ಅಂತ ನಾನು ಹೇಳ್ತೇನೆ. ಕಾನೂನು ಉಂಟು, ಕಾನೂನು ಎಲ್ಲ ಉಂಟು. ಕೊಟ್ಟಿದ್ದಾರಾ ಇನ್ನು ಅಲ್ಲ ಗ್ರಾಮ ಸಭೆ ಕೊಟ್ಟಿದ್ದಾರೆ, ಪೇಪರ್ ಅಲ್ಲೆಲ್ಲ ಬಂದಿದೆ. ಅದು ಎಷ್ಟು ವರ್ಷದ್ದು ಪೇಪರ್ ಅಲ್ಲಿ ಬಂದು? 2 ವರ್ಷಕ್ಕೆ ಮುಂಚೆ ಒಬ್ಬರು ಪೇಪರ್ ಅಲ್ಲಿ ಬಂದಿದೆ ಇವರದ್ದೆಲ್ಲ. ಪೇಪರ್ ಅಲ್ಲಿ ಬಂದಿರೋದು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟು ಏನು ತೋರಿಸ್ತಾನೆ? ಕೇರಿಗೆ ಅರ್ಜಿ ಕೊಟ್ಟರು. ಕೇರಿಗೆ ಅರ್ಜಿ ಕೊಡ್ತಾನೆ ನೋಡಿ, ಜಿ ಸಂಪರ್ಕ ಅರ್ಜಿ ಕೊಡ್ತಾರ. MLA ಅರ್ಜಿ ಕೊಟ್ಟಿದ್ದು ಗೊತ್ತಾಗ್ತದೆ ಸಮಸ್ಯೆ ಇರ್ತದೆ. ಕೊಟ್ಟಿದ್ದಾರೆ, ಆದ್ರೆ ಅದನ್ನು ಯಾರು ಇದು ಮಾಡಲಿಲ್ಲ. ಜಾಗ ಅಲ್ಲಿ ಸಮಸ್ಯೆ ಉಂಟು ಸ್ವಲ್ಪ. ಅಲ್ಲಿ ಅದು ನಮ್ಮ ಜಾಗ ಅಂತ ಹೇಳಿಕೊಂಡು ಅಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದೇ ಪಂಚಾಯತಿ ಮೆಂಬರ್ ರೋಡ್ ಇದೆ. ಒಂದು ಸಲ ಆಗಿದೆ, ಆದ್ರೆ ಏನ್ ಮಾಡಿದ್ರು ಗೊತ್ತಾ? ಒಂದು ಮನೆಯವರು ಹೇಳಿದ್ರು ಹೇಗೆ ಅಂದ್ರೆ, ನಮ್ಗೆ ಇವಾಗ ಬೇಡ, ನಮ್ಗೆ ಅನುಕೂಲ ಆಗುವಾಗ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಿದ್ರು. ಅವಾಗ ಏನಾಯ್ತು ಗೊತ್ತಾ? ಈಚೆ ಮನೆಯವ ಅವ ಬಿಡ್ತಿದ್ದವ, ಈಗ ಈಚೆ ಮನೆಯವ ಬಿಡುದು, ಆಚೆ ಮನೆಯವರಿಗೆ ಬೇಕು. ಅವರ ವರ್ಗ ಜಾಗವಾ? ಎಲ್ಲ ಒಪ್ಪಂದಿದ್ದೇವೆ, ಎಲ್ಲ ಒಪ್ಪಂದಿದ್ದೇವೆ. ಪಂಚಾಯತಿಯವರು ಆ ಸೇತುವೆಯನ್ನು ಇಕ್ಕಟ್ಟೆ ಕಾರ್ ಇಡುದು, ಅವರಿಗೆ ಏನು ತೊಂದರೆ? ಅವರ ಆಗ್ತಿರತ್ತೆ ಮತ್ತೆ ಇವರು ಕಟ್ಕೊಂಡು ಹೋಗ್ಲಿ, ಅವರ ಕಾರ್ ಉಂಟು. ಆ ಕಾರ್ ನಾನು ನೋಡಿದ್ದೇನೆ. ನಾನು ಎಲ್ಲ ಅಲ್ಲಿ ಎಲ್ಲಿಯವರೆಗೆ ರಸ್ತೆ ಉಂಟು ಅಲ್ಲಿ ಎಲ್ಲ ನಡ್ಕೊಂಡು ಹೋಗಿದ್ದೇನೆ, ಮಳೆಗಾಲದಲ್ಲಿ ಹೋಗಿದ್ದೇನೆ. ಈ ಕೊಡುವ ಮುಂಚೆ 1 ವಾರ ಮುಂಚೆ ನಾನು ನೋಡಿ ವಿಸಿಟ್ ಮಾಡಿದ್ದೇನೆ, ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇನೆ. ಅಲ್ಲ ಪರಿಸ್ಥಿತಿ ಅಂದ್ರೆ ಹಾಗೆ ಇರ್ತದೆ. ರಾಜಕೀಯ ಒತ್ತಡ, ಇದೇ ರಾಜಕೀಯ ಮಾತ್ರ ಮತ್ತೆ ಆ ಕಡೆ ಹೋಗಿಕ್ಕಿಲ್ಲ. ಮತ್ತೆ ತಕರಾರಿದ್ದ ಕಾರಣ ರಸ್ತೆ ಮಾಡಲಿಲ್ಲ. ನಾನೊಂದು ಹೇಳ್ತೇನೆ, ಎಸಿಯವರು ತಕರಾರಿದ್ದ ಜಾಗ ಬೇಡ ನಮಗೆ, ಸೇತುವೆ ಮಾಡ್ಲಿ ಸರ್, ಅದಕ್ಕಿಂತ ತಕರಾರಿಲ್ಲ. ಅದು ಲಾಸ್ಟಿಗೆ ಇರುವುದು. ಅಲ್ಲಿನ ಒಂದು 70-80 ಮೀಟರ್ ಉಂಟು ಅವರ ಮನೆಗೆ, ತಕರಾರಿದ್ದ ಜಾಗಕ್ಕೆ. ಅಲ್ಲಿ ಮಾಡಿ, ಸೇತುವೆ ಮಾಡಿ, ಅಷ್ಟರವರೆಗೆ ಮಾಡಿ. ಎಲ್ಲಿ ತಕರಾರಿಲ್ಲ ಅಲ್ಲಿವರೆಗೆ ಮಾಡ್ಬೋದಲ್ಲ ಸರ್. ಇಷ್ಟು ವರ್ಷದ ಏನು ಮಾಡೋದಿಲ್ಲ. ಇವರಿಗೆ ಯಾಕೆ ಗೊತ್ತಿಲ್ಲ, ಬರ್ತಾರೆ ಹೋಗ್ತಾರೆ ಆಯ್ತು ಅಂತೇಳಿ. ಮತ್ತೆ ಇವರು ಪಾಪ ಪಂಚಾಯತಿ ಕೊಟ್ಟದ್ದು ಯಾವ್ದು ಕೊಟ್ಟದ್ದು ಅಕ್ವೈರ್ಮೆಂಟ್ ತಗೊಳ್ಳೋದಿಲ್ಲ. ಅದು ಇವರಿಗೆ ಪಾಪ ಇವರಿಗೆ ಗೊತ್ತಿಲ್ಲ. ಸರಿ, ಎತ್ತಿನ ಗಾಡಿ ಹೋಗ್ತಿತ್ತಂತೆ ಎತ್ತಿನ ಗಾಡಿಯಲ್ಲಿ ಹೋಗ್ತಿತ್ತಂತೆ ಅವ್ರು ಹೇಳಿದ್ರು. ನಾನು ಮನೆಗೆ ಮುಗಿಸುವಲ್ಲ? ಆಯ್ತು ಮುಗಿಸುವ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.